ಕೆಜಿಗಟ್ಟಲೆ ಬೆಳ್ಳುಳ್ಳಿ ಇದ್ರೂ ಅದರ ಸಿಪ್ಪೆನ ಸುಲಭವಾಗಿ ಬರೀ 5-10 ನಿಮಿಷದಲ್ಲಿ ಸುಳಿಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಉಪಯೋಗಕ್ಕೆ ಬರುವಂಥ ಒಂದು ಅಡುಗೆ ಮನೆ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಏನು ಅಂತಂದರೆ ತುಂಬಾ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಸುಳಿಯೋದು ಹೇಗೆ ಅಥವಾ ತೆಗೆಯೋದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋ. 1 kg ಬೆಳ್ಳುಳ್ಳಿ ಇದ್ದರೂ ಕೂಡ ನಾವು ಬರೀ 5 ನಿಮಿಷದಲ್ಲಿ ಸಿಪ್ಪೆ ಸುಳಿಯಬಹುದು. ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಎಷ್ಟೇ ಬೆಳ್ಳುಳ್ಳಿ ಇದ್ರೂ ತುಂಬಾ ಸುಲಭವಾಗಿ ಸಿಪ್ಪೆನ ಸುಳಿಯುವಂತಹ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಇದ್ದರೆ ಹೇಗೆ ಸಿಪ್ಪೆ ತೆಗೆಯೋದು ಅಥವಾ ಜಾಸ್ತಿ ಬೆಳ್ಳುಳ್ಳಿ ಇದ್ದರೆ ಸುಲಭವಾಗಿ ಹೇಗೆ ಸಿಪ್ಪೆ ಸುಳಿಯೋದು ಎಲ್ಲದನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಬೆಳ್ಳುಳ್ಳಿ ಸಿಪ್ಪೆನ ನಾವು ತುಂಬಾ ಸುಲಭವಾಗಿ ಸುಳಿಯಬೇಕು ಅಥವಾ ಒಳ್ಳೆ ಬೆಳ್ಳುಳ್ಳಿನ ನಾವು ಅಡುಗೆಗೆ ಯೂಸ್ ಮಾಡಬೇಕು ಅಂತಂದರೆ ನೀವು ಅಂಗಡಿಯಿಂದ ಬೆಳ್ಳುಳ್ಳಿ ತರುವಾಗಲೇ ದಪ್ಪ ದಪ್ಪ ಎಸಳಿರುವಂತಹ ಬೆಳ್ಳುಳ್ಳಿನ ಸೆಲೆಕ್ಟ್ ಮಾಡಿಕೊಂಡು ತಗೊಂಬನ್ನಿ. ಸಪ್ರ ಎಸಳಿರುವಂತಹ ಅಥವಾ ಸಣ್ಣಗಿರುವಂತಹ ಬೆಳ್ಳುಳ್ಳಿ ಅಷ್ಟೊಂದು ಚೆನ್ನಾಗಿರಲ್ಲ. ದಪ್ಪ ಎಸಳಿರುವಂತಹ ಬೆಳ್ಳುಳ್ಳಿ ಅಡುಗೆಗೆ ಸೂಪರ್ ಆಗಿರುತ್ತೆ ಮತ್ತು ಸಿಪ್ಪೆ ಸುಳಿಯೋಕ್ಕೂ ತುಂಬಾ ಈಸಿಯಾಗಿ ಆಗುತ್ತೆ. ಬೆಳ್ಳುಳ್ಳಿ ಎಸಳನ್ನು ಬಿಡಿಸ್ಕೊಳ್ಳೋಕ್ಕೆ ಒಂದು ತುಂಬಾ ಈಸಿಯಾಗಿರುವಂತಹ ಟ್ರಿಕ್ಸ್ ಇದೆ. ಅದೇನು ಅಂತಂದರೆ ಈ ಬುಡ ಇದೆಯಲ್ವಾ, ಅದನ್ನ ಚೂರು ನೀವು ಕಟ್ ಮಾಡಿಕೊಂಡು ನೆಲದ ಮೇಲೆ ಬೆಳ್ಳುಳ್ಳಿನ ಈ ಥರ ಇಟ್ಬಿಟ್ಟು ಕೈಯಿಂದ ಪ್ರೆಸ್ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಎಸಳನ್ನು ಬಿಡಿಸೋಕ್ಕೆ ಈಸಿ ಆಗುತ್ತೆ. ನಾವು ಸಿಪ್ಪೆ ಸುಳಿಯೋಕ್ಕಿಂತ ಮುಂಚೆ ನೀಟಾಗಿ ಬೆಳ್ಳುಳ್ಳಿ ಎಸಳನ್ನು ಬಿಡಿಸ್ಕೋಬೇಕು. ಮತ್ತು ಅದರ ಸಿಪ್ಪೆ ಇದೆಯಲ್ವ, ಮೇಲ್ಗಡೆ ಇರುವಂತಹ ತೆಳು ಸಿಪ್ಪೆ ಇರುತ್ತಲ್ವ, ಅದನ್ನ ನೀವು ತೆಗೆದು ಬಿಡಬೇಕು. ಅದಾದ ನಂತರ ಎಲ್ಲ ಬೆಳ್ಳುಳ್ಳಿನ ನೀವು ಎಸಳನ್ನು ಬಿಡಿಸ್ಕೊಂಡ ನಂತರ ಕೈಯಿಂದ ಒಂದ್ಸರಿ ಈ ಥರ ಮಾಡಿದರೆ ಅದರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ ಅದೆಲ್ಲ ನೀಟಾಗಿ ಹೋಗುತ್ತೆ. ಅದಾದ ನಂತರ ಬೆಳ್ಳುಳ್ಳಿನ ಆರಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಇವಾಗ ಸಿಪ್ಪೆನ ಸುಲಭವಾಗಿ ಹೇಗೆ ಸುಳಿಯೋದು ಅಂತ ಹೇಳ್ಕೊಡ್ತೇನೆ. ಮೊದಲನೆಯ ತುಂಬಾ ಬೆಸ್ಟ್ ಮೆಥಡ್, ತುಂಬ ಬೆಳ್ಳುಳ್ಳಿ ಇದ್ದಾಗ ಏನು ಮಾಡಬೇಕು ಅಂತಂದರೆ, ಒಂದು ಬೌಲಿಗೆ ಬೆಳ್ಳುಳ್ಳಿ ಎಷ್ಟಿದೆ ಅಷ್ಟು ನೋಡಿಕೊಂಡು ಒಂದು ಬೌಲ್ ಅಥವಾ ಪಾತ್ರೆಯಲ್ಲಿ ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರುವಂತಹ ನೀರನ್ನು ತಗೋಬೇಕು. ನೀರನ್ನು ತಗೊಂಡು ಅದಕ್ಕೆ ಈ ಬಿಡಿಸಿಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕೋಬೇಕು. ಎಲ್ಲ ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂದು 3-5 ನಿಮಿಷ ನೀರಲ್ಲಿ ಈ ಬೆಳ್ಳುಳ್ಳಿನ ನೆನೆಯಲಿಕ್ಕೆ ಬಿಟ್ಟ ನಂತರ ಕೈಯಿಂದ ಹಿಚುಕಿ ಬಿಟ್ಟು, ಈ ಥರ 5 ನಿಮಿಷ ಆದ ನಂತರ ಕೈಯಿಂದ ಈ ಥರ ಹಿಚುಕಿ ಬಿಟ್ಟು, ಕ್ಲೀನಾಗಿ ಹಿಚುಕಿ ಬಿಟ್ಟು ನೀವು ಸಿಪ್ಪೆನ ತೆಗಿತಾ ಇದ್ರೆ ನೋಡಿ, ಸಿಪ್ಪೆ ನಿಮ್ಮ ಕೈಯಲ್ಲೇ ಬಂದುಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಪ್ಪೆ ಹೊರಟೋಗ್ತಾ ಇದೆ ಅಂತ. ಅಂದರೆ ಸಿಪ್ಪೆ ತೆಳುವಾಗಿರುತ್ತೆ ಮತ್ತು ಸುಳಿಯೋಕ್ಕೆ ತುಂಬಾ ಈಸಿ ಆಗುತ್ತೆ. ಮೊದಲು ಹೊರಗಡೆ ಬಂದಿರುವಂತಹ ಸಿಪ್ಪೆನೆಲ್ಲ ರಿಮೂವ್ ಮಾಡಿಬಿಟ್ಟು ಇವಾಗ ಸಿಪ್ಪೆ ಹೋಗಿರುವಂತಹ ಬೆಳ್ಳುಳ್ಳಿನ ಆರಿಸ್ಕೊಳ್ಳಿ. ನಿಮಗೆ ಅಲ್ಲಿ ಒಂದೊಂದು ಬೆಳ್ಳುಳ್ಳಿದು ಸಿಪ್ಪೆ ಹೋಗಿಲ್ಲದಿದ್ದರೆ ಅದನ್ನ ನೀವು ಕೈಯಲ್ಲಿ ಈ ಥರ ತೆಗಿಬೋದು. ನೋಡಿದ್ರಲ್ಲ, ಇದು ತುಂಬಾ ಜಾಸ್ತಿ, ಅಂದರೆ ತುಂಬಾ ಜಾಸ್ತಿ ಬೆಳ್ಳುಳ್ಳಿ ಇದ್ದಾಗ ನಾವು ಈ ಮೆಥಡನ್ನು ಯೂಸ್ ಮಾಡ್ಬೋದು. ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಬೆಳ್ಳುಳ್ಳಿ ಸಿಪ್ಪೆನ ತೆಗೆಯುವಂತಹ ಒಂದು ಅದ್ಭುತ ಟಿಪ್ಸನ್ನು ನಾನು ಹೇಳಿದ್ದೇನೆ. ಇವಾಗ ನಮಗೆ ಕಮ್ಮಿ ಬೆಳ್ಳುಳ್ಳಿ ಇದ್ದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಸ್ಟವ್ ಮೇಲೆ ಒಂದು ಬಾಣಲೆ ಅಥವಾ ಪ್ಯಾನನ್ನು ಇಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಮೀಡಿಯಮ್ ಉರಿಯಲ್ಲಿಟ್ಟು. ಅದಾದ ನಂತರ ನೀವು ಸಿಪ್ಪೆ ಸುಳಿಬೇಕು ಅಂದ್ಕೊಂಡಿರೋ ಬೆಳ್ಳುಳ್ಳಿ ಎಸಳನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬಿಸಿ ಮಾಡಬೇಕು. ಪ್ಯಾನಲ್ಲಿ ಕರಟಿಸ್ಬೇಡಿ, ಜಸ್ಟ್ ಬಿಸಿ ಮಾಡೋದಷ್ಟೇ. ಒಂದು 2-3 ನಿಮಿಷ ಬಿಸಿ ಮಾಡಿದರೆ ಸಾಕು, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ. ಅವಾಗ ಏನಾಗುತ್ತೆ ಗೊತ್ತಾ, ಆ ಬಿಸಿಗೆ ಬೆಳ್ಳುಳ್ಳಿ ಸಿಪ್ಪೆ ಇದೆಯಲ್ವಾ ಎದ್ದು ಬರುತ್ತೆ ಅಥವಾ ತುಂಬ ಲೂಸ್ ಆಗುತ್ತೆ. ಆವಾಗ ನಮಗೆ ಸಿಪ್ಪೆ ಸುಳಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ತಣ್ಣಗಾಗಲಿಕ್ಕೆ ಬಿಟ್ಟ ನಂತರ ನೀವು ಒಂಚೂರು ತಣ್ಣಗಾದ ನಂತರ ನೋಡಿ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ನಿಮ್ಮ ಕೈಯಲ್ಲಿ ಬಂದುಬಿಡುತ್ತೆ. ನೋಡಿದ್ರಲ್ಲ, ಅಂದರೆ ಬೆಳ್ಳುಳ್ಳಿ ನಾವು ಬಿಸಿ ಮಾಡಿದಾಗ ಅದರ ಸಿಪ್ಪೆ ಬಿಟ್ಬಿಡುತ್ತೆ, ಬೆಳ್ಳುಳ್ಳಿಯಿಂದ ಬಿಟ್ಬಿಡುತ್ತೆ. ಈಸಿ ಆಗುತ್ತೆ ನಿಮಗೆ ಸಿಪ್ಪೆ ಸುಳಿಯಲಿಕ್ಕೆ, ತುಂಬಾ ಈಸಿ ಆಗುತ್ತೆ. ಕಮ್ಮಿ ಬೆಳ್ಳುಳ್ಳಿ ಇದ್ದಾಗ ನಾವು ಈ ಥರ ಕೂಡ ಮಾಡಿಕೊಂಡು ಬೆಳ್ಳುಳ್ಳಿ ಸಿಪ್ಪೆನ ಸುಳಿಬಹುದು. ಇವಾಗ ಇನ್ನೊಂದು ಮೆಥಡನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಏನು ಅಂತಂದರೆ, ನಿಮಗೆ ಕಮ್ಮಿ ಬೆಳ್ಳುಳ್ಳಿ ಇದ್ದರೆ ಸುಲಭವಾಗಿ ಸಿಪ್ಪೆ ಸುಳಿಬೇಕು ಅಂತಿದ್ರೆ ಒಂದು ಬೌಲನ್ನು ತಗೊಳ್ಳಿ. ಈ ಥರ ಬೌಲನ್ನು ತಗೊಂಡು ಈ ಹಾರ್ಡ್ ಸರ್ಫೇಸ್ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ
ಸ್ವಲ್ಪ ರಫ್ ಇದ್ದರೆ ಚೆನ್ನಾಗಿರುತ್ತೆ, ಅಥವಾ ನೈಸ್ ಇರೋ ಬೌಲನ್ನು ಬೇಕಾದರೂ ನೀವು ತಗೋಬೋದು. ಅದಕ್ಕೆ ಒಂದು ಮುಚ್ಚಳನ ಮುಚ್ಚಿ, ಅಥವಾ ಇದೇ ಥರ ಬೌಲ್ ಇನ್ನೊಂದಿದ್ರೆ ಅದರ ಮೇಲೆ ನೀವು ಈ ಥರ ಮುಚ್ಚಿಬಿಟ್ಟು ಇದನ್ನ ಫುಲ್ ನೀವು ಶೇಕ್ ಮಾಡಬೇಕು. ನೋಡಿ ಈ ಥರ ಮಾಡಬೇಕು. ಅವಾಗ ಏನಾಗುತ್ತೆ, ಒಳಗಿನ ಪಾತ್ರೆಗೆ ಬೆಳ್ಳುಳ್ಳಿ ಬಡಿತಾ ಇರುತ್ತಲ್ವ, ಬೆಳ್ಳುಳ್ಳಿ ಸಿಪ್ಪೆ ಲೂಸ್ ಆಗುತ್ತೆ. ಆದ್ದರಿಂದ ನಮಗೆ ಬೆಳ್ಳುಳ್ಳಿ ಸಿಪ್ಪೆನ ಈಸಿಯಾಗಿ ತುಂಬಾ ಸುಲಭವಾಗಿ ತೆಗಿಬೋದು. 1-2 ನಿಮಿಷ ನೀವು ಆ ಥರ ಕುಲ್ಕೆ ಸೇದ್ರೆ, ಅಂದರೆ ತುಂಬ ಶೇಕ್ ಮಾಡ್ತಾ ಇದ್ದರೆ ತುಂಬಾ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ನಿಮ್ಮ ಕೈಯಲ್ಲಿ ಬಂದುಬಿಡುತ್ತೆ. ನೋಡಿದ್ರಲ್ಲ, ಎಲ್ಲ ಬೆಳ್ಳುಳ್ಳಿದು ಸಿಪ್ಪೆ ಲೂಸ್ ಆಗಿದೆ. ಇವಾಗ ನೋಡಿ ಎಷ್ಟು ಈಸಿಯಾಗಿ ನಮಗೆ ಬೆಳ್ಳುಳ್ಳಿ ಸಿಪ್ಪೆನ ತೆಗಿಲಿಕ್ಕೆ ಬರ್ತದೆ ಅಂತ. ಕಮ್ಮಿ ಬೆಳ್ಳುಳ್ಳಿ ಇದ್ದಾಗ ನಾವು ಈ ಥರ ಕೂಡ ಮಾಡಿಕೊಂಡು ಬೆಳ್ಳುಳ್ಳಿ ಸಿಪ್ಪೆನ ಈಸಿಯಾಗಿ ತೆಗಿಬೋದು. ಇವಾಗ ಇದೇ ಥರ ಇನ್ನೊಂದು ಮೆಥಡ್ ಇದೆ. ಅದೇನು ಅಂತಂದರೆ, ನಮಗೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಕು ಅಂತಿದ್ರೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕೈಯಲ್ಲಿ ಇಟ್ಕೊಂಡು ಈ ಥರ ರಬ್ ಮಾಡಬೇಕು. 2 ಕೈಯಲ್ಲಿ ಈ ಥರ ರಬ್ ಮಾಡಿದಾಗ ಬೆಳ್ಳುಳ್ಳಿ ಸಿಪ್ಪೆ ಇದೆಲ್ಲದು ಲೂಸ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಈ ಥರ ಕೈಯಲ್ಲಿ ರಬ್ ಮಾಡಿಕೊಂಡು, ಇದನ್ನ ನಾವು ಡೈಲಿ ಅಂತಂದರೆ ಅಡುಗೆ ಮಾಡುವಾಗ ಬೆಳ್ಳುಳ್ಳಿ ಸಿಪ್ಪೆ ಸುಳಿಬೇಕು ಅಂತಿದ್ದಾಗ ಈ ಥರ ಮಾಡಿದರೆ ತುಂಬ ಬೇಗ ಬೆಳ್ಳುಳ್ಳಿ ಸಿಪ್ಪೆ ತೆಗೀಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಕೈಯಲ್ಲಿ ಜಸ್ಟ್ ರಬ್ ಮಾಡಿಕೊಂಡು ಈಸಿಯಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆನ ಸುಳ್ಕೋಬಹುದು. ಇವಾಗ ಕಾಮನ್ ಆಗಿ, ಅಂದರೆ ಜಾಸ್ತಿ ಮನೆಗಳಲ್ಲಿ ಎಲ್ಲರೂ ಯೂಸ್ ಮಾಡುವಂಥ ಟ್ರಿಕ್ಸ್ ಏನು ಅಂತಂದರೆ, ಬೆಳ್ಳುಳ್ಳಿ ಸ್ವಲ್ಪ ಅಡುಗೆಗೆ ಬೇಕಾಗುತ್ತೆ ಅಂದಾಗ ಬೆಳ್ಳುಳ್ಳಿನ ನೆಲಕ್ಕೆ ಒಂಚೂರು ಬರೆದು ಬಿಟ್ಟು, ಒಂದು ಬೆಳ್ಳುಳ್ಳಿನ ಕೈಯಲ್ಲಿ ಇಟ್ಕೊಂಡು ಅದರ ಜುಟ್ಟನ್ನಿದೆಯಲ್ವ ನೆಲಕ್ಕೆ ಬರೆದು ಬಿಟ್ಟು, ಅದಾದ ನಂತರ ನಾವು ಈಸಿಯಾಗಿ ತೆಗಿಬೋದು ಬೆಳ್ಳುಳ್ಳಿ ಸಿಪ್ಪೆ. ನೋಡಿ ಈ ಥರ ತುದಿನ ನೆಲಕ್ಕೆ ಒಂಚೂರು ಬರೆದು ಬಿಟ್ಟು ಸಿಪ್ಪೆ ಸುಳಿಯೋದು ಕೂಡ ತುಂಬಾ ಈಸಿ ಆಗುತ್ತೆ. ಹೆಚ್ಚಿನವರು ಈ ಮೆಥಡನ್ನು ಫಾಲೋ ಮಾಡ್ತಾರೆ. ಕಮ್ಮಿ ಇದ್ದಾಗ ನಾನು ಕೂಡ ಯೂಶ್ವಲಿ ಇದೇ ಮೆಥಡನ್ನು ಫಾಲೋ ಮಾಡ್ತೀನಿ. ಇನ್ನೊಂದಿದೆ, ಅದೇನು ಅಂತಂದರೆ, ಬೆಳ್ಳುಳ್ಳಿ ಸ್ವಲ್ಪ ನಿಮಗೆ ಬಳಿತು ಅದರದ್ದು ಚರ್ಮ, ಅಂದರೆ ಸಿಪ್ಪೆ ಲೂಸ್ ಆಗಿದ್ದರೆ ನಿಮಗೆ ಈ ಥರ ಮಾಡ್ಬೋದು. ಎಳಸೋ ಬೆಳ್ಳುಳ್ಳಿ ಅಂತಂದರೆ ನೀವು ಏನು ಮಾಡಬೇಕು, ಒಂದು ನೈಫ್ ಇಟ್ಕೊಂಡು ಅದರ ತುದಿನ ಕಟ್ ಮಾಡಿಕೊಂಡು ನೀವು ಸಿಪ್ಪೆನ ಈ ಥರ ತೆಗಿಬೋದು. ನೋಡಿದ್ರಲ್ಲ, ಅಂದರೆ ಒಂದು ಬೆಳ್ಳುಳ್ಳಿನ ತೆಗೆದುಕೊಂಡು ಒಂದು ನೈಫಿಂದ ಅದರ ತುದಿನ ಸ್ವಲ್ಪ ಕಟ್ ಮಾಡಿಕೊಂಡು ನಾವು ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆನ ಸುಳಿಬಹುದು. ನೋಡಿದ್ರಲ್ವಾ, ಬೆಳ್ಳುಳ್ಳಿ ಸಿಪ್ಪೆನ ಸುಲಭವಾಗಿ ಸುಳಿಯೋಕ್ಕೆ ಎಷ್ಟೊಂದು ಟಿಪ್ಸ್ಗಳಿವೆ ಅಂತ. ಇದರಲ್ಲಿ ಯಾವುದಾದ್ರೂ ನೀವು ಫಾಲೋ ಮಾಡ್ಬೋದು. ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.